ಹಾಸನದ ಚೇತನ ಫೌಂಡೇಶನ್ ಸದಸ್ಯರು ಹಾಸನ ಬಳಿ ವಾಸವಿರುವ ಸಿಳ್ಳಿಕ್ಯಾತ ಜನಾಂಗದವರಿಗೆ ಆಹಾರದ ಕಿಟ್ ಅನ್ನು ನೀಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಈಗಾಗಲೇ ಚಲನಚಿತ್ರ ನಟ ಚೇತನ್ ಅವರು ಇಂತಹ ಕೆಲಸಗಳನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡುತ್ತಾ ಬಂದಿದ್ದು, ಕೊಡಗಿನಲ್ಲೂ ಭೂಕುಸಿತ ಆದ ಸಂದರ್ಭದಲ್ಲಿಯೂ ಕೂಡ ಅಲ್ಲಿನ ಜನರಿಗೆ ಸಹಾಯಕ್ಕೆ ನಿಂತಿದ್ರು. ಹಾಗೆಯೇ ಇಂದು ಚಲನಚಿತ್ರ ನಟರು ಸಾಕಷ್ಟು ಜನ ಸಂಕಷ್ಟದಲ್ಲಿದ್ದವರ ಬೆನ್ನೆಲುಬಾಗಿ ನಿಂತು ಅವರಿಗೆ ಸಹಾಯವನ್ನ ಮಾಡ್ತಿದ್ದಾರೆ. ಎಲ್ಲ ಕೊಟ್ಟೋಗಿದ್ರು, ಎಲ್ಲ ಚೆನ್ನಾಗಿತ್ತು. ನಮ್ಗೆ ಸಹಕಾರ ಮಾಡಿ ಇವಾಗ ಎಲ್ಲ ಬಂದು ಕಿಟ್ ಕೊಟ್ಟು ಹೋಗ್ತಾ ಇದ್ದಾರೆ. ದೇವರವ್ರಿಗೆ ಒಳ್ಳೇದು ಮಾಡಲಿ. ನಮ್ಗೆ ಸಹಾಯ ಮಾಡ್ತಾರೆ ಬಡವರಿಗೆ. ನಾವು 10 ಮನೆ ಕುಟುಂಬಗಳಿದ್ವಿ, ಈಗ ಒಂದು 2 ಮನೆಗೆ ಬಂದಿದ್ದಾರೆ. 12 ಕುಟುಂಬ ಇದೆ. ಈಗ ಅದ್ರಾಗೆ ನಾವು ಹಂಚ್ಕೊಂಡು ಊಟ ಮಾಡ್ತೀವಿ. ಅವರಿಗೆ ಕೊಟ್ಟೋದಕ್ಕೆ ದೇವ್ರು ಒಳ್ಳೇದು ಮಾಡಲಿ, ದೇವ್ರ ಸಾಧ್ಯ. ಈ ಆಹಾರ ಕಿಟ್ ವಿತರಣೆಯಲ್ಲಿ ಹಾಸನ ಜಿಲ್ಲಾ ಸದಸ್ಯರಾದ ಶರತ್, ದೀಪಕ್, ಶಶಿಕುಮಾರ್, ಭಾನುಪ್ರಕಾಶ್ ಮುಂತಾದವರು ಹಾಜರಿದ್ದರು. ಯೋಗೇಶ್ ಬಿಜೆ, ವಿ4 ನ್ಯೂಸ್, ಹಾಸನ.